ಮಳೆಗಾಲದಲ್ಲಿ ಕರಾವಳಿಯಲ್ಲಿ ಕಾಡು ಮೇಡುಗಳಲ್ಲಿ ಸಿಗುವ ಆಹಾರ ಪದಾರ್ಥಗಳ ಖಾದ್ಯಗಳದ್ದೇ ಘಮಲು. ಅಣಬೆ, ಕಣಿಲೆ, ಕಲ್ಲಲಾಂಬು, ಹಲಸು, ತೊಜಂಕ, ಹಾಗಲಕಾಯಿ, ಮರದ ಕೆಸುವಿಗೆ ಮಾರುಕಟ್ಟೆಯಲ್ಲಿ ಡಿಮಾಂಡ್. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಮಳೆಗಾಲದಲ್ಲಂತೂ ಕರಾವಳಿಯ ಅಡುಗೆ ಕೋಣೆಯಲ್ಲಿ ವಿಶೇಷ ತಿಂಡಿ ಖಾದ್ಯಗಳ ದರ್ಶನವಾಗುತ್ತದೆ. ಅದರಲ್ಲೂ ಆಟಿ ತಿಂಗಳು ಬಂತೆಂದ್ರೆ ಸಾಕು, ಜೋರಾಗಿ ಬೀಸುವ ಗಾಳಿ ಮಳೆ ಮಧ್ಯೆ ಆರೋಗ್ಯವನ್ನು ಕಾಪಾಡುವ ಹಾಗೂ ಹಸಿವು ನೀಗಿಸುವ ಹಳ್ಳಿಯ ಹತ್ತಾರು ಅಡಿಗೆಗಳು ಇಂದಿಗೂ ತುಳುನಾಡಿನ ಅಡುಗೆ ಮನೆಗಳಲ್ಲಿ ಸರ್ವೇ ಸಾಮಾನ್ಯ. ಉದ್ಯೋಗಕ್ಕಾಗಿ ನಗರ ಪ್ರದೇಶ ಸೇರಿಕೊಂಡವರು ತುಳುನಾಡಿನ ಆಹಾರ ಸಂಸ್ಕೃತಿಯನ್ನು ಮರೆಯುವುದಿಲ್ಲ. ಇದಕ್ಕಾಗಿಯೇ ಮಂಗಳೂರು ಮಾರುಕಟ್ಟೆಗೆ ಈಗ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ತಿನಿಸು ತಯಾರಿಸುವ ತರಕಾರಿ ಸೊಪ್ಪುಗಳು ಕಾಲಿಟ್ಟಿದೆ. ಗ್ರಾಹಕರು ಕೂಡ ಮುಗಿಬಿದ್ದು ಖರೀದಿಸುವ ದೃಶ್ಯಗಳು ಸರ್ವೇಸಾಮಾನ್ಯವಾಗಿದೆ. ಇನ್ನು ಕಣಿಲೆಗೆ ಕೆಜಿಗೆ 140 ರೂಪಾಯಿ, ತೊಜಂಕು 1 ಕಟ್ಟಿಗೆ 25 ರೂಪಾಯಿ ಮತ್ತು ಕೆಸುವಿನ ಗೆಡ್ಡೆ ಕೆಜಿಗೆ 100 ರೂ ಇದ್ರೂ ಗ್ರಾಹಕರು ಇವುಗಳನ್ನು ಖರೀದಿಸಲು ಹಿಂದೇಟು ಹಾಕಿದ್ದಿಲ್ಲ. ಈ ಮಳೆಗಾಲದ ಬಗ್ಗೆ ಒಂದು ವಿಶೇಷ ನಮ್ಮ ಫುಡ್ ಹೇಗಂತ ಹೇಳಿದರೆ, ಈ ಕೆಸುವಿನ ಎಲೆ ಮತ್ತು ತಜಂಕ್ ಅಂತ ಹೇಳಿ ಅಣಬೆ ಮತ್ತು ಗೇರು ಬೀಜ ಇದು ಮತ್ತು ತಜಂಕ್ ಹೇಳ್ತಾರಲ್ಲ, ಅದೆಲ್ಲ ಹೆಲ್ತಿಗೆ ಭಾರಿ ಒಳ್ಳೆಯದು. ಈಗ ಜನರಿಗೆ ಯಾವುದಾದ್ರೂ ಯೂಸ್ ಮಾಡೋದಿಲ್ಲ. ಮೊದಲೆಲ್ಲ ನಮ್ಮ ಕಾಲಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಾ ತಿಂತಾ ಇದ್ದೇವೆ. ಅದನ್ನೊಂದು ಹೆಲ್ತು ಒಳ್ಳೆ ಡೆವಲಪ್ಮೆಂಟ್ ಆಗ್ತಿದೆ. ಈಗಿನ ಈ ಫುಡ್ಡೆಲ್ಲ ಬಂದು ಜನರ ಹೆಲ್ತು ಹಾಳಾಗಿದೆ. ಅದನ್ನು ಹೆಚ್ಚಾಗಿ ಜನರು ಹೆಚ್ಚಿನ ಈ ತರಕಾರಿಯಲ್ಲಿ ತಜಂಕ ಆಗಲಿ ಅಥವಾ ಚೌಟು ಸೊಪ್ಪು ಆಗಲಿ ಮತ್ತು ಕೆಲವು ಅಣಬೆ ಒಳ್ಳೊಳ್ಳೆ ಫುಡ್ಡನ್ನು ತಗೊಂಡು ನಮ್ಮ ಹೆಲ್ತನ್ನು ನಾವು ಇಂಪ್ರೂವ್ಮೆಂಟ್ ಮಾಡಿ 5 ವರ್ಷ ಬದುಕಲು ಇನ್ನೂ 10 ವರ್ಷ ಜಾಸ್ತಿ ಬದುಕಲಿಕ್ಕೆ ನಾವೇ ನಮ್ಮ ಹೆಲ್ತಿಗೆ ನಾವೇ ಒಂದು ಸೂಚನೆ ಕೊಟ್ಟು ನಾವೇ ಅದನ್ನು ಪರಿಪಾಲಿಸಬೇಕಂತೇಳಿ ಸಾರ್ವಜನಿಕರಲ್ಲಿ ಒಂದು ವಿನಂತಿ. ಈಗ ರೇಟ್ ಕೇಳಿದರೆ ಈಗ ತಜಂಗಿಗೆ ಮೊದಲೆಲ್ಲ ಯಾರು ಬೇಡ ರಸ್ತೆ ಬದಿ ಬಿಸಾಡ್ತಿದ್ರು. ಈಗ ಅದಕ್ಕೆ ಒಂದು ಕಟ್ಟಕ್ಕೆ 30 ರೂಪಾಯಿ ಇದೆ. ಹಾಗೆ ಅಣಬೆಗೆ 1000 ರೂಪಾಯಿ ಇದೆ. ಅಣಬೆ ಆಗ ಬೆಳೆದ್ರೆ ಯಾರು ತಿನ್ನೋದಿಲ್ಲ. ಈಗ ಅದರ ಬಗ್ಗೆ ಜನ ಕೆಲವರು ಇಂಟ್ರೆಸ್ಟ್ನಲ್ಲಿದ್ದಾರೆ. ಹಾಗೆ ಮತ್ತು ಕೆಸುವಿನೆಲೆಗೆ ಕೆಸುವಿನೆಲೆಗೆ ಈಗ 30 ರೂಪಾಯಿ ಮಾಡ್ತಾಯಿದ್ದಾರೆ. ಇದರಲ್ಲಿ ನಿಜವಾಗಿ ಭಾರಿ ಕಡಿಮೆ ಸಿಗ್ತಾ ಉಂಟು. ಅದನ್ನು ಜನ ಯೂಸ್ ಮಾಡೋದಿಲ್ಲ. ಗೇರು ಬೀಜ ಪ್ಯಾಕೆಟಿಗೆ 300 ರೂಪಾಯಿ ಹೇಳ್ತಿದ್ದಾರೆ. ಇದನ್ನೆಲ್ಲ ದುಡ್ಡಿದ್ದವರು ಮಾತ್ರ ತಿನ್ನೋದಲ್ಲ, ಪಾಪದವರು ತಿನ್ಬೋದು ಅದನ್ನು. ಅದನ್ನೆಲ್ಲ ಜನ ಯೂಸ್ ಮಾಡಬೇಕಂತ ಹೇಳಿ ನನ್ನೊಂದು ವಿಜ್ಞಾಪನೆ. ಕಲ್ಲಣಬೆ, ಕೆಸುವಿನೆಲೆ, ಕಳಲೆ, ತೊಜಂಕ್, ಕೆಸುವಿನ ಗೆಡ್ಡೆ ಇತ್ಯಾದಿ ಮಳೆಗಾಲದ ಸೊಪ್ಪು ತರಕಾರಿಗಳು ಮಾರುಕಟ್ಟೆಗೆ ಪ್ರವೇಶಿಸಿದ್ದು ದರ ಕೂಡ ಖಡಕ್ಕಾಗಿಯೇ ಇದೆ. ಅದರಲ್ಲೂ ಮಳೆಗಾಲದಲ್ಲಿ ಬರುವ ಅಪರೂಪದ ಅತಿಥಿಗಳ ಪೈಕಿ ಕಲ್ಲಣಬೆ ಅಥವಾ ಕಲ್ಲಲಾಂಬಿಗೆ ಡಿಮಾಂಡ್ ಹೆಚ್ಚು. ಅತ್ಯಧಿಕ ಪ್ರಮಾಣದ ಪ್ರೋಟೀನ್ ಹೊಂದಿರುವ ಕಲ್ಲಣಬೆಯ ಪದಾರ್ಥದ ರುಚಿಗೆ ಸರಿಸಾಟಿ ಇಲ್ಲ. ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ಗುಡುಗು ಸಿಡಿಲಿಗೆ ನೆಲದಡಿಯಲ್ಲಿ ಮೊಳಕೆಯೊಡೆಯುವ ಈ ಕಲ್ಲಣಬೆಯನ್ನು ಹುಡುಕುವುದೇ ಸವಾಲಿನ ಕೆಲಸ. ಆದ್ರೆ ಗ್ರಾಮೀಣ ಭಾಗದ ಮಂದಿ ಇದರಲ್ಲಿ ಎಕ್ಸ್ಪರ್ಟ್. ಮಳೆಗಾಲ ಆರಂಭವಾದ 15 ದಿನದ ಒಳಗೆ ಮಳೆ ನೀರು ಭೂಮಿಯೊಳಗೆ ಬೀಳುತ್ತಿದ್ದಂತೆ ಸಿಡಿಲಿಗೆ ಭೂಮಿ ನಡುಗಿದ್ದೇ ತಡ. ನೆಲದಡಿಯಿಂದ ಕಲ್ಲಣಬೆ ಹುಟ್ಟುತ್ತದೆ. ತುಳುನಾಡಿನಾದ್ಯಂತ ಇದನ್ನ ತುಳುವಿನಲ್ಲಿ ಕಲ್ಲಲಾಂಬು ಎಂದೇ ಕರೀತಾರೆ. ವರ್ಷಕ್ಕೊಮ್ಮೆ ಈ ಅಣಬೆ ಸಿಗುವುದರಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ತುಸು ಹೆಚ್ಚೇ ಇರುತ್ತದೆ. ದರ ಹೆಚ್ಚೇ ಇದ್ರೂ ದರದತ್ರ ನೋಡದೆ ಗ್ರಾಹಕರು ಮುಗಿಬಿದ್ದು ಖರೀದಿಸುತ್ತಾರೆ. ನಗರವಾಸಿಗಳಂತೂ ಈ ಕಲ್ಲಣಬೆಗಾಗಿಯೇ ಕಾಯ್ತಾ ಇರ್ತಾರೆ. ಸಿಪ್ಪೆ ತೆಗೆದು ಮಾರಾಟ ಮಾಡುವ ಕಲ್ಲಣಬೆಗೆ ಕೆಜಿಗೆ ಬರೋಬ್ಬರಿ 1000 ರೂ ಇದೆ. ಇನ್ನು ಸಿಪ್ಪೆ ತೆಗೆಯದೆ ಕಲ್ಲಣಬೆಗೆ ಕೆಜಿಗೆ 800 ರೂ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಕಲ್ಲಣಬೆಗೆ ಬೇಡಿಕೆ ತುಸು ಹೆಚ್ಚೇ ಇದೆ ಎನ್ನುತ್ತಾರೆ ಮಂಗಳೂರು ವ್ಯಾಪಾರಿ ಸುರೇಶ್. ಇದರಲ್ಲಿ ಪತ್ರೊಡೆ ಎಲ್ಲ ಸಿಗ್ತದೆ, ಮತ್ತು ತೊಜಂಗ್ ಸಿಗ್ತದೆ, ಮತ್ತು ಹಲಸಿನ ಬೀಜ ಸಿಗ್ತದೆ, ಮತ್ತು ಕಣಿಲೆ ಸಿಗ್ತದೆ, ಮತ್ತು ಗೇರು ಬೀಜ ಸಿಗ್ತದೆ, ಮತ್ತು ಇದೆಲ್ಲ ಬಚ್ಪೆಯಿಂದ ಬರೋದು ನಮಗೆ. ಈಗೆಲ್ಲ ಹಳ್ಳಿ ಸೈಡು ಇಲ್ಲ, ಇಲ್ಲಿಂದಲೇ ಬಂದು ಕೊಂಡೋಗ್ತಾರೆ ಇದೆಲ್ಲ ಪತ್ರೊಡೆ ಎಲ್ಲ. ಅದು ಕಣಿಲೆ 140 ರೂಪಾಯಿ, ಮತ್ತು ಅಳಂಬೆ ಬರ್ತದೆ, ಕಲರ್ ಅಳಂಬೆ, ಅದು ನಿಮಗೆ 800 ರೂಪಾಯಿ ಕಿಲೋಕ್ಕೆ ಅದೆಲ್ಲ ಸಿಗ್ತದೆ. ಗೇರು ಬೀಜ 200 ರೂಪಾಯಿ, ಅದು 100ಕ್ಕೆ ಕೌಂಟಿಂಗ್ ಲೆಕ್ಕ, ಅದು 100ಕ್ಕೆ. ಹಾಂ, ಬಿದಿರು ಅದು ಕಣಿಲೆ ಅದು ನಿಮಗೆ 140 ರೂಪಾಯಿ ಕಿಲೋಕ್ಕೆ.
ಅದೆಲ್ಲ ಮಳೆಗಾಲದಲ್ಲಿ ಮಾತ್ರ ಬರುವುದಿಲ್ಲ. ಇಲ್ಲೇ ಎಲ್ಲ ಸಿಗ್ತದೆ ನಿಮಗೆ ಎಲ್ಲ ಐಟಮ್ ಎಲ್ಲ. ಬೇಸಿಗೆಗಾಲದೆಲ್ಲ ಬರುವುದಿಲ್ಲ ಅದೆಲ್ಲ. ಮಳೆಗಾಲದಲ್ಲಿ ಮಾತ್ರ ಪತ್ರೊಡೆ ಎಲೆ ಮತ್ತು ಇದು ಈ ತಿಮರೆ ಎಲ್ಲ ಇಲ್ಲಿ ಬರ್ತದೆ. ತಿಮರೆ ಉಂಟು ನಿಮಗೆ, ಎಲ್ಲ ಸೊಪ್ಪು ಸಿಗ್ತದೆ ನಿಮಗೆ. ಒಟ್ಟಾರೆ ಮನೆಗಳಲ್ಲಿ ಈಗ ಕಾಡು ಮೇಡುಗಳಲ್ಲಿ ಮಳೆಗಾಲದಲ್ಲಿ ಸಿಗುವ ಆಹಾರ ಪದಾರ್ಥಗಳ ಖಾದ್ಯಗಳ ಗಮಲು ಶುರುವಾಗಿದೆ. ನೈಸರ್ಗಿಕ ಉತ್ಪನ್ನಗಳಾದ ನಾನಾ ವಿಧದ ಅಣಬೆ, ಎಳೆಬಿದಿರು, ಮಾವು, ಹಲಸು, ಹಾಗಲ, ಮರದ ಕೆಸು ಮುಂತಾದವುಗಳಿಂದ ಮಾಡಿದ ತರತರದ ಅಡುಗೆ ಪದಾರ್ಥಗಳ ಸುವಾಸನೆ ಎಲ್ಲರ ಮನೆಗಳಲ್ಲಿ ಮೇಳೈಸತೊಡಗಿದೆ.